ಕರ್ನಾಟಕ ಸರ್ಕಾರ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಆಶ್ರಯದಲ್ಲಿ ಜಿಲ್ಲಾ ಯುವಜನ ಮೇಳ ಬೆಳ್ತಂಗಡಿ ತಾಲೂಕಿನ ಬಳಿಂಜದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಯಾವುದಾದರೂ ಯುವಜನ ಮಹೋತ್ಸವ ಸಾರ್ವಜನಿಕ ಸಂಭ್ರಮದಲ್ಲಿ ನಡೆದಿದೆ ಅನ್ನೋದಾದರೆ ಅದು ದಕ್ಷಿಣ ಕನ್ನಡದ ಬಳಿಂಜದಲ್ಲಿ ಮಾತ್ರ ಅನ್ನೋದು ಹೆಮ್ಮೆಯ ವಿಷಯ ಅಂತ ಹೇಳಿದರು. ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರಾದರೂ ಒಬ್ಬ ಶಾಸಕ ಅದನ್ನು ನಿಂತು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಯುವಜನೋತ್ಸವವನ್ನು ಯಾರಾದರೂ ಮಾಡಿದ್ದೀರಿ ಅಂತ ನಾಳೆ ಮುಖ್ಯಮಂತ್ರಿಗಳು ಕೇಳಿದರೆ ಅದು ನಮ್ಮ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಜಾರಿ ಅಂತ ಹೇಳಿದ್ರೆ ಇದು ಅತ್ಯಂತ ಅಭಿಮಾನ ಮತ್ತು ಹೆಮ್ಮೆ ಅನ್ನೋದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ಒಂದು ಸಮಾಜವನ್ನು ಕಟ್ಟುವಾಗ ಅನೇಕ ಸವಾಲುಗಳನ್ನು ಇದ್ದರೆ ಅಲ್ಲಿರುವಂಥ ಶಾಸಕರೊಬ್ಬ ನಾನು ನಿಂತು ಈ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ತೇನೆ, ರಾಜಕೀಯ ರಹಿತವಾಗಿ, ಧರ್ಮರಹಿತವಾಗಿ, ವರ್ಗರಹಿತವಾಗಿ. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು ಮತ್ತಿತರರು ಉಪಸ್ಥಿತರಿದ್ದರು.